ಅಂಧಕಾರದಲ್ಲಿ ನೊಂದು ಬಳಲುತ್ತಿದೆ ಬಂದು ಕೈಯ ಹಿಡಿದೆ ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನು ನುಡಿದೆ ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನು ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ ಶಾರದೆ ಅಳಿಯ ಮಗನಾದನು ಮಾವ ಮಗುವಾದನು ಬೇರೆ ಒಂದು ಬಂದಿದ್ದಾರೆ. ಎನಿವೇಸ್, ಈ ಒಂದು ಸಾಂಗ್ ನಮಗೆ NSS ಟ್ರೈನಿಂಗಲ್ಲಿ ಮೈಸೂರಲ್ಲಿರುವಾಗ ಕಳಿಸಿದ್ದು. ಇದೊಂದು ಉತ್ತರ ಕರ್ನಾಟಕ ಶೈಲಿಯ ಗೀತೆ. ಒಂದು ಮಾವನ ಮಗ ಮಾವನ ಮಗಳಿಗೆ ಎಂತ ಹೇಳುದು, ಮದುವೆ ಯಾರೊಟ್ಟಿಗೆ? ಮಾವನ ಮಗನೊಟ್ಟಿಗೆ. ಸರಿ, ಹಾಗಾಗಿ ಈ ಒಂದು ಸಿಚುವೇಶನ್, ಇಬ್ಬರು ದೂರ ಇದ್ದಾರೆ, ಅವರಿಗೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ನಿಮ್ಮ ಥರ ವಾಟ್ಸಪ್ ಇರಲಿಲ್ಲ. ಹಾಗಾಗಿ ಈ ಒಂದು ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ ಮಾತಾಡನೆಂದರೆ ಮನೆ ದೂರ. ಇದು ಮಾವನ ಮಗಳಿಗೆ ಹೇಳಿದ್ರು, ತುಂಬ ಪೈನಲ್ಲಿ ಹೇಳುದು, ಮಾತಾಡಲಿಕ್ಕೆ ಆಗೋದಿಲ್ಲ, ತುಂಬ ದೂರ ಉಂಟು, ಅಲ್ಲಿಪಾದಿಂದ ಮಡೆಂತಿಯರ ಮನೆ ಅಂತೆ ಅಥವಾ ಚಿಕ್ಕಮಗಳೂರು ಮನೆ ಅಂತೆ, ತುಂಬ ಕಷ್ಟ ಆಗ್ತದೆ ಮಾತಾಡಲಿಕ್ಕೆ. ಹಾಗಾಗಿ ಒಳ್ಳೊಳ್ಳೆ ಅಡುಗೆ ಮಾಡಿದ್ದು ನಾನು ಬರ್ತೇನೆ ಒಂದು ದಿವಸ. ಅದರದ್ದು ಮುಂದುವರಿಸಿ ಹೇಳ್ತಾನೆ ಇವನು. ನಾನೇನೆ ನಿನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ, ನಾನೇನೆ ನಿನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ, ನೀನಿಲ್ಲದೆ ನಾ ಇರಲಾರೆ.
ಮುಂದುವರಿಸಿ ಹೇಳ್ತಾನೆ, ಇನ್ನು ತುಂಬ ನೋಡಲಿಕ್ಕೆ ಚೆಂದ ಇದ್ದಿ, ನಿಂಬೆ ಹಣ್ಣಿನಂತೆ ಇದ್ದಿ, ಆದರೆ ನನಗೆ ನಿನ್ನ ನೋಡಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ, ನಿನ್ನ ಮನೆಯಲ್ಲಿದ್ದೆ, ನಾನು ಕೆಲಸ ಬಿಟ್ಟಾದರೂ ನಿನ್ನ ನೋಡಲಿಕ್ಕೆ ಬರ್ತೇನೆ ಅಂತ ಹೇಳ್ತೇನೆ. ಕೆಲಸ ಬಿಟ್ಟಾದರೂ ನೋಡಲಿಕ್ಕೆ ಬರ್ತೇನೆ ಅಂತ. ನಿಂಬೆಯ ಹಣ್ಣಿನಂತೆ ಮೈ ಎಲ್ಲ ಕೆಂಪಾಲೆ, ನಿಂಬೆಯ ಹಣ್ಣಿನಂತೆ ಮೈ ಎಲ್ಲ ಕೆಂಪಾಲೆ, ಅಂಬರವಿತ್ತಲೆ ನಿನ್ನ ಮ್ಯಾಲೆ, ಅಂಬರವಿತ್ತಲೆ ನಿನ್ನ ಮ್ಯಾಲೆ, ಮಾವನ ಮಗಳೇ ಮಾತಾಡೋನೆಂದರೆ ಮನೆ ದೂರ, ಏಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆಯ ಇದರ ವಾರ್ಷಿಕ ವಿಶೇಷ ಶಿಬಿರ 2022-23ರ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಅಲ್ಲಿಪಾದೆಯ ಬಂಧುಗಳು ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೆಕ್ರೆಟರಿ ಗೂಡು ಕುಟುಂಬದ ಉಪನ್ಯಾಸಕ ವೃಂದದವರು ನಮ್ಮ ಜೊತೆ ಇದ್ದಾರೆ. तेरी चुनरिया दिल ले गई, सर से वो धीरे धीरे पागल हुआ रे मैं धीरे धीरे. ಹೌದಲ್ಲಿಯ
ಅದು ಫಸ್ಟ್ ಟೈಮ್ ಹೋಗ್ಬಿಟ್ಟೆ ಮಾರೆ ಅದಕ್ಕೆ ದಾಲ ಯಾರು ಫಸ್ಟ್ ಇದು ఇప్పుడు కనెక్ట్ అవుతుంది ఎక్కడ ఆపుతుంది మరి ಹಲೋ ಇದು ಚೇನ್ ಪಕ್ಕಡೆ ಲಕ್ಕ ಇಲ್ಲ ಮಾರೆ ಆ ಜಾಗ ನಾವು ತೂಲೆ ಮನೆ ಅದೇ ಪ್ಲೇಸ್ ಅದು ಅದು ಮೆಮರಿ ಕಾರ್ಡ್ ಕೇಳ್ತೀನಿ 이쁘지? 아이고 선물 진짜 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನಾಳೆ ನನ್ನ ಮಾತು ಸುಳ್ಳಲ್ಲ ಓ ನಾಳೆ ನನ್ನ ಮಾತು ಸುಳ್ಳಲ್ಲ ಏನಾಗು ಪ್ರೀತಿಗಾಗಿ ಬದುಕು ಬಾಳಲಿ ಓ ನಾಳೆ ನನ್ನ ಮಾತು ಸುಳ್ಳಲ್ಲ ಓ ನಾಳೆ ನನ್ನ ಮಾತು ಸುಳ್ಳಲ್ಲ ಆಹಾ la 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 ಮುಸ್ಸಂಜೆ ಕಂಪನಿ ಓ ಹುಡುಕಾಟ ನಿನ್ನಸಿ ನನ್ನೆಡೆಯೊಳಗೆ ಜನಮನದ old song. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಟ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಟ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಗಳ ಮೂಡಿನಲ್ಲಿ ಹೊಸದಾದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈ ಪುಳಗ ನೆನಪೆ ನನ್ನ ಮೈ ಜಳಕ ನೆನಪೆ ಬೆಳಗಿನ ಜಾವ ಬೆಳಿಗ್ಗೆ ನಿಮಗೆ ಬೇಗ ಹೇಳಿಕೊಂಡು ತುಂಬಾ ಮಂದಿಗೆ ಇದು ಕಷ್ಟ ಸಾಕೋದು ಬೆಳಿಗ್ಗೆ ಎದ್ದಾಗ ಸಿಲಿಪಿಲಿ ಹಕ್ಕಿಯ ಕಲರ ಆ ಹಕ್ಕಿಗಳಿಗಿಂತ ಚೆನ್ನಾಗಿ ಇಲ್ಲಿ ಅರಸರವರೀಗ ಸಿಲಿಪಿನ ಕಲರವು ಮಾಡ್ತಾರೆ
ಈಗ ಸ್ವಲ್ಪ ಸಮಯಕ್ಕೆ NSS begin ಕೇಳಿಸ್ತದೆ. ಅದಕ್ಕಿಂತ ಮುಂಚೆ ಎಷ್ಟು ಮಂದಿ ಕುದುರೆ ನೋಡಿದ್ದೀರಿ? ಪಿಕ್ಚರ್ ಅಲ್ಲಿ ಅವರು ಖಂಡಿತ ನೋಡಿದ್ದೀರಮ್ಮ. ಈಗ ಹಾರ್ಸ್ ಮಾರ್ಕೆಟ್ ಸೌಂಡ್ ಅನ್ನು ಮಾಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಕರಿ ಕುದುರೆಯ ಬಿಳಿ ಕುದುರೆ ಯಾವ ಕುದುರೆ ಫಸ್ಟ್ ನೋಡ್ತೀವಿ? ಕಪ್ಪು ಬಣ್ಣದ ಕುದುರೆ ನೋಡ್ಬೇಕಾ, ಬಿಳಿ ಬಣ್ಣದ ಕುದುರೆಯ ಸೌಂಡ್ ಬೇಕು? ಕಪ್ಪು. ಈಗ ಕಪ್ಪು ಬಣ್ಣದ ಕುದುರೆ. ಈಗ ಅರುಣ್ ಸರ್ ಅವರು ಬಿಳಿ ಬಣ್ಣದ ಕುದುರೆಯನ್ನು ನಿರ್ಮಿಸ್ತಾರೆ. ಬಿಳಿ ಬಣ್ಣದ ಸ್ವಲ್ಪ ಹೆಚ್ಚಾಗಿರಬೇಕು. ಇಷ್ಟ ಮಾತ್ರ ಬೆಳಿಗ್ಗೆ ಮೊದಲೆಲ್ಲ ಎಲ್ಲಾನು ಹಾಕಿರ್ಬೇಕು. ಒಂದೇ ಎಲ್ಲ ಅಲ್ಲ, ಆ ಎಲ್ಲ ಹಾಕಲು ಒಂದು ದಿನ ಅಜ್ಜಿ ಗಾಡಿ ಕೂಡ ಕೊಂಡೋಗಿದ್ರಂತೆ. ಕೇಳಿದ್ರೆ ಈಗ ಅದೇ ಎಲ್ಲ ಬಗ್ಗೆ ಹೇಳ್ತೇನೆ. ಅದು ಡಿಫ್ರೆನ್ಸ್ ಇದೆ. ಕಪ್ಪು ಬಣ್ಣದ ಕೋಳಿ, ಬಿಳಿ ಬಣ್ಣದ ಕೋಳಿ ಅಂತ ಅರುಣ್ ವೆರೈಟಿ ಕೊಟ್ಟಿದ್ದಾರೆ. ಫಸ್ಟ್ ಯಾವ ಬಣ್ಣ ಹಾಕೋದು? ಬಿಳಿ ಬಣ್ಣದ ಕೋಳಿ. ಅಲ್ಲಿ ಅಪ್ಪನಿಗೆ ಮಗ ಕೋಳಿ ಕೇಳಿದ ಕೂಡಲೇ ಹೇಳಿದ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಮಗ ಇದು ಅವಳಿಗೆ ಏಳಿಗೆ ಮನಸ್ಸಿರಬೇಕು, ಬೆಚ್ಚದಲ್ಲಿ ಇರ್ತಿದೆ, ಏಳಿಸಬೇಕಾದ ಅಂತ. ಓಕೆ, ಈಗ ನೀವಾಗಲೂ ನಾಯಿ ನೋಡಿಕೊಳ್ಳೋಣ. ಬೇರೆ ಬೇರೆ ರೀತಿಯ ನಾಯಿಗಳನ್ನು ನೋಡಿರಬಹುದು. ಅಥವಾ ಈಗ ಪಮೋರಿಯನ್ ನಾಯಿ ನೋಡಿದ್ರು, ಪಮೋರಿಯನ್ ಅದನ್ನ ಗಮನಿಸ್ತಾರೆ. ಅದಕ್ಕಿಂತ ಸ್ವಲ್ಪ ಜೋಡಿರುವ ನಾಯಿ ರಾಕ್ ಕಮ್ಮಿರುವ ಅದು ಅಗ್ರೆಸಿವ್, ತಪ್ಪಿ ಕಚ್ಚಿದ್ರೆ ಸ್ವಲ್ಪ ರೇಂಜ್ ಮೇಲೆ ನೋಡಿ ಡಾಕ್ಟರ್ ನಾಯಿ ಬಂದಿದ್ದಾರೆ. ನೆಕ್ಸ್ಟ್ ನಾವು ಯಾವತ್ತೂ ನೋಡ್ತಾ ಇರುವಂಥದ್ದು ಬೀದಿ ನಾಯಿ. ಅದರ ಸೌಂಡ್ ಈಗ 3 ಬಗೆಯ ನಾಯಿ ನಾವು ನೋಡಿದ್ದಲ್ಲ, ಎಲ್ಲ ಒಂದೇ ಕೂಡ ಬೇಕು ಅಂತ ಒಟ್ಟಿಗೆ ಹೊರಗೆ ಬಿಟ್ಟು ಅರ್ಥ ಆಯ್ತು ಸಿಚುವೇಶನ್. 3 ನಾಯಿ ಒಟ್ಟಿಗೆ ಹೊರಗೆ ಬಂದಿದೆ. ಆ ತಿಂಡಿ ತಿನ್ಲಿಕ್ಕೆ ಈಗ ಗಲಾಟೆ ಮಾಡ್ತಾ ಇದ್ದಾರೆ ಗಾಲಿಸಿ. ಆ ಗಲಾಟೆಯಿಂದ ಸಂಭವಿಸ್ತಾರೆ 3 ನಾಯಿ ಒಟ್ಟಿಗೆ. ನೆಕ್ಸ್ಟ್ ಇರುವಂತದ್ದು ನಮ್ಮತ್ರ ಇಲ್ಲಿ ಶೀಪ್. ಆ ಶೀಪ್ ಅಲ್ಲಿ ಕೂಡ ವೆರೈಟೀಸ್ ಕೊಟ್ಟಿದ್ದಾರೆ ಅನಿಸ್ತದೆ. ಫಸ್ಟ್ ಇರುವಂತದ್ದು ಹೀಗೆ ವೈಟ್ ಶೀಟ್ಗೆ ಸ್ವಲ್ಪ ತಿಂಡಿ ಉಳಿಲಿಲ್ಲ ಅಂದ್ರೆ ಮಧ್ಯಾಹ್ನ ಏನು ಸಿಗಲಿಲ್ಲ, ಗಟ್ಟಿಯಾಗಿದ್ದಾರೆ. ಈಗ ನೋಡುವ ಬ್ಲಾಕ್ ಶೀಟ್ಗೆ ತಿಂಡಿ ಕೊಟ್ಟಿದ್ದೇವೆ ಅಂತ ಈಗ ಅನುಸರ್ ತೋರಿಸ್ತಾರೆ.
ಮಾತುಗಳಿಲ್ವಾ? ಹಾಗಾದ್ರೆ ಅಟ್ಲೀಸ್ಟ್ ನೀವು ಅದರ ಸೌಂಡ್ ಅನ್ನು ಕೇಳಿ ಅಂತ ಅರುಣ್ ಸರ್ ಅದನ್ನು ಕೂಡ ಸ್ಟಾಕ್ ಅಲ್ಲಿ ಇಟ್ಟಿದ್ದಾರೆ. ಈಗ ಫಸ್ಟ್ ಫಾರೆಸ್ಟ್ ಡಾಕ್ಟರ್ ಎಸ್ ಸರ್ ಮೇಬಿ ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಕೇಳಿರ್ತೇವೆ, ಕಾಡು ಬೆಳೆಸಿ ಮೊದಲೆಲ್ಲ ಕಾಡಿರುವಾಗ ಯಾರು ಹೇಳ್ತಾ ಇರ್ಬೇಕಿಲ್ಲ. ನಾವೆಲ್ಲ ಕಾಡು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರವೇ ಈಗೆಲ್ಲ ಸ್ಲೋಗನ್ಸ್ ಸ್ಟಾರ್ಟ್ ಆದದ್ದು. ಆದ್ರೆ ಹೈಯೆಸ್ಟ್ ಲಾಸ್ ಆದದ್ದು ಯಾರಿಗೆ? ಪ್ರಾಣಿಗಳಿಗೆ. ಆ ಪ್ರಾಣಿಗಳಲ್ಲಿ ಇಲ್ಲಿಂದ ಮಾತುಗಳು ಫಾರೆಸ್ಟ್ ನಲ್ಲಿ ಜಾಗ ಇಲ್ಲ, ಅದೀಗ ಸಿಟಿಗೆ ಬಂದಿದೆ. ಬಟ್ ಸಿಟಿಯ ಆಕ್ಸೆಂಟ್ ಕಲೀಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಈಗ ಸಿಟಿದು ಆಕ್ಸೆಂಟ್ ಸ್ವಲ್ಪ ಕಷ್ಟ. ಇಲ್ಲಿಯ ಸಿಟಿಯಲ್ಲಿಂದ ಮಾತುಕೊಳ್ಳಿ ಅಂತ ಮಾತನಾಡ್ಲಿಕ್ಕೆ ಈಗ ಅದು ಟ್ರೈ ಮಾಡ್ತಾ ಉಂಟು. ಎಸ್ ಸಿಟಿ ಮಾತುಗಳಿಗೆ ಅರ್ಥ ಗೊತ್ತಾಗಿದೆ, ನಮ್ಮ ಜಾತಿಯಲ್ಲ ಅಂತ. ಹಾಗೆ ಈಗ ನೆಕ್ಸ್ಟ್ ಸೈರನ್. ಯಾವತ್ತೂ ನಮಗೆ ಸೈರನ್ ಕೇಳಿ ಅಭ್ಯಾಸ ಆಗಿದೆ. ಸೈರನ್ ಕೇಳಿದ ಕೂಡ ಏನಾದ್ರು ಒಂದು ಎಮರ್ಜೆನ್ಸಿ ಅಂತ ಅಲ್ವಾ? ನೋಡುವ ಇಲ್ಲಿ ಅಲ್ಲಿ ಬಂದ ಯಾವ ಸೈರನ್ ಎಷ್ಟು ಕೇಳಿದ್ರಂತ. ಎಸ್ ನೆಕ್ಸ್ಟ್ ಇರುವಂತ ಕ್ಯಾರೆಕ್ಟರ್ ನಮ್ಮ ಎಕ್ಸಲೆಂಟ್ ಕ್ರಿಕೆಟರ್ ಇದ್ದಾರೆ. ನಮ್ಮ ಕ್ರಿಕೆಟ್ ಟೀಮ್ ಅಲ್ಲಿರುವಂತಹ ಒಬ್ಬ ಅತ್ಯುತ್ತಮ ಆಟಗಾರ ಯತೀಶ್ ಅವರು. ಅವರ ಬರ್ತ್ಡೇ ಟೈಮಲ್ಲಿ ಅವರ ಚೈಲ್ಡ್ಹುಡ್ ಫೋಟೋಸ್ ಅಂತ ನೋಡಿರ್ಬೋದು. ನೋಡಿದ್ದೀರಾ? ಬರ್ತ್ಡೇ ಟೈಮಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ರು, ನೀವು ಫೋಟೋ ನೋಡಿರ್ಬೋದು. ಆ ಟೈಮಲ್ಲಿ ಅವರು ಹೇಗೆ ಅಳ್ತಾ ಇದ್ರು, ಕೂಗ್ತಾ ಇದ್ರು ಅಂತ ಯಾರಾದ್ರೂ ಸ್ಟೇಟಸ್ ಹಾಕಿದಾರ? ಅಂತ ಒಂದು ಚಾನ್ಸ್ ಆನ್ಸರ್ ಬರ್ತದೆ. ಯಾರು ಹೋಗ್ತಾ ಇದ್ದಾರೆ? ಎಸ್ ಎಸ್ ಈಗ ನೆಕ್ಸ್ಟ್ ಇರುವಂತದ್ದು ಹಾವಾಡಿನ ಕ್ಯೂರ್. ನೀವು ನೋಡಿದ್ದೀರಿ, ಮೊದಲೊಂದು ಸಿಂಪಲ್ ಇತ್ತು, ನೋಡಿದ್ರೆ ಮುಂಗಿಯಲ್ಲಿ ಹೇಳಿದ್ರು. ನೆಕ್ಸ್ಟ್ ಈಗ ನಮ್ಮ ಲೇಟೆಸ್ಟ್ ಡಿಜೆಗಳು ಅದನ್ನು ರಿಮಿಕ್ಸ್ ಎಲ್ಲ ಮಾಡಿ ಹಾವಿಗೆ ಕನ್ಫ್ಯೂಸ್ ಆಗುವ ಹಾಗೆ ಮಾಡಿದಾರಲ್ಲ. ಸೊ ಈಗ ಹಾವಾಡಿನ ಒಂದು ಟ್ಯೂನ್ ಅನ್ನು ಅನುಸರಿಸ ಮಾಡ್ತಾರೆ. ನಿಮ್ಮ ಕ್ಲಾಪ್ಸ್ ಮಾತ್ರ ಸಾಕಾಗ್ತಾ ಇಲ್ಲ, ಹಾಗೆ ಓಪನ್ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಒಂದು ಸಾಕಿ ಹಾವು. ನೆಕ್ಸ್ಟ್ ಇರುವಂತದ್ದು ನಮ್ಮ ಯಾವುದೇ NSS ಶಿಬಿರ ಆಗಲಿ, ಯಾವುದೇ ಕಾಲೇಜಿನ ಕಾರ್ಯಕ್ರಮ ಆಗಲಿ, ನಮಗೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅತ್ಯಂತ ಸರಳವಾಗಿ ವೇಗವಾಗಿ ಹಾಗೂ ಯಾವುದೇ ರಿಕ್ವೈರ್ಮೆಂಟ್ ಅಂತ ಕೊಡುವವರು ಅರುಣ್ ಸೌಂಡ್ಸ್ ಅವರಿಗೆ ಬಂದಿದೆ. ಅರುಣ್ ಸೌಂಡ್ಸ್ ಅವರ ಒಂದು DJ ಸೌಂಡ್ಸ್ ನ ಮಿಮಿಕ್ರಿ ಮಾಡ್ತೇನೆ ಅಂತ ಸರ್ ಹೇಳಿದ್ದಾರೆ. ಅದು ಸ್ಟಾಕ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಎಸ್, ನಾನು ಎಕ್ಸೈಟೆಡ್ ಆಗಿದ್ದೇನೆ ನೋಡಿ. ಅರುಣ್ DJ ಸೌಂಡ್ಸ್. ಓಕೆ, ಅದು ಆಯ್ತಂದ್ರೆ ನೆಕ್ಸ್ಟ್ ಇರುವಂತದ್ದು ಬೆಕ್ಕು. ತುಂಬಾ ಮಂದಿ ಮನೆಯಲ್ಲಿ ಸಾಧ್ಯ ಇದೆ, ಯಾವತ್ತೂ ಬೆಕ್ಕಿನ ಸೌಂಡ್ ಕೇಳ್ತಾ ಇರ್ಬೋದು. ಈಗ ಇಲ್ಲಿರುವ ಬೆಕ್ಕು ಯಾವ ರಷ್ಯನ್ ಕ್ಯಾಟ ಅಥವಾ ನಮ್ಮ ಊರಿನ ಲೋಕಲ್ ಕ್ಯಾಟ ಅಂತ ನೋಡುವ. ಎಸ್ ಸರ್,
ಇನ್ನೊಂದು ಬೇಕು ನಾವು ಗಂಟಿ ಈಗ ಅದೇ ಬೇಕು ಎಲ್ಲಾದ್ರೂ ಫೈಟ್ ಮಾಡಲಿಕ್ಕೆ ಹೋದ್ರೆ ಹೇಗೆ ಸೌಂಡ್ ಇರ್ತಾರೆ ಫಸ್ಟಿಗೆ ಪರ್ಷಿಯನ್ ಕ್ಯಾಟ್ ಇತ್ತು, ಲಾಸ್ಟಿಗೆ ನಮ್ಮ ಪಂಚಾಯತ್ ಲೆವೆಲ್ ಲೋಕಲ್ ಕ್ಯಾಟ್ ಕೂಡ ಬಂತು. ಓಕೆ, ನೆಕ್ಸ್ಟ್ ಇರುವಂಥದ್ದು ನಾನು ಇಷ್ಟದವರೆಗೆ ನೋಡದ ಪ್ರಾಣ. ಅದಕ್ಕೆ ಒಂದು ಒಳ್ಳೆ ಹೆಸರಿದೆ, ಆ ಹೆಸರು ನೀವು ಹೇಳಬೇಕು. ಅದು ಯಾವತ್ತೂ ಕಾಡಿನ ಸ್ಟೋರಿ ಓದಿದೆಯಾ? ಪಂಚತಂತ್ರ ಕಥೆಗಳಾಗಿರ್ಬೋದು, ಕಾಡಿನ ಅದರಲ್ಲಿ ಒಂದು ತಂತ್ರಿ ಉಂಟಿರ್ತದೆ. ಯಾರಿಗೆ ಅದು? ಎಕ್ಸಾಕ್ಟ್ಲಿ. ನಾನು ಆ ನರಿಯ ವಾಯ್ಸನ್ನು ಫ್ರಾನ್ಸ್ ಈಗ ಆರೋಪಿಸೋದಕ್ಕೆ ತೋರಿಸಿದ್ದಾರೆ. ನೀವಿಲ್ಲಿ ಹಾಸ್ಟೆಲ್ನಲ್ಲಿ ಸ್ಟೇ ಆಗುವಾಗ ಬೆಳಗಿನ ಜಾವ 3 ಗಂಟೆಯಿಂದ ಎಚ್ಚರ ಇದ್ರೆ ಇಂಥ ಸೌಂಡ್ ನಿಮಗೆ ಕೇಳಬಹುದು. ನೆಕ್ಸ್ಟ್ ಈಗ ಸರ್ ತೋರಿಸಿದರೆ ಈಸಿಲಿ ಐಡೆಂಟಿಫೈ ಆಗ್ತದೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇರುವಂತದ್ದು ಬಫೆಲ್ಲೋ. ಎಸ್, ಎಲ್ಲರಿಗೂ ಕಂಬಳಕ್ಕೆ ಅಡ್ಡೆಯಲ್ಲಿ ಹೋಗಿ ಯಾರು ಹುಡುಗನಲ್ಲೇ ಇರುವ ನೆಕ್ಸ್ಟ್ ನಾನು ಹಿಂಗೆ ಕೊಡ್ತೇನೆ. ಆಗುತ್ತಾ? ನಮ್ಮ ಮಡಕೆಯಲ್ಲಿ ಒಂದು ಚಿಕ್ಕ ಕಾಡಿದೆ. ಆ ಕಾಡಿಗೆ ಒಂದು ಸ್ಪೆಷಲಿ ಬರ್ಡ್ ಹೆಸರು ಕೊಟ್ಟಿದ್ದೇವೆ ನಾವು. ಕಪ್ಪೆಗಾಡು, ಬೇಟೆಗಾಡು. ಈಗ ಆ ಕಾಡಿನ ಸೌಂಡ್ ಅನ್ನು ಅನುಸರಣೆ ಮಾಡ್ತಾರೆ. ಬಟ್ ಮತ್ತೆ ಹಾಗೆ ಬಿಗ್ ಕನ್ಫ್ಯೂಷನ್ ಬಂದ್ರೆ ಏನಾದರೂ ಇದೆ. ಹಾವಾಡಿಗೆ ಅಂತ ಹೇಳಿದೆ, ಅರುಣ್ ಸರ್ ಅದನ್ನು ಡಿಜೆ ಅಂತ ಮಾಡಿದ್ರು. ಆಗ ಈಗ ಹಾವಾಡಿ ಸ್ನೇಕ್ ಸೌಂಡ್ ಮಾಡಲಿಕ್ಕಿದ್ದಾರೆ. ಅಲ್ಲಿ ಬಾಧೆಯಲ್ಲಿರುವ ಅವುಗಳೆಲ್ಲ ಒಂದೇ ಗಿರಿಕೊಂಡು ಕೇಳ್ಬೋದು ಯಾರ ಬಂದಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಲಾಫಿಂಗ್. ಬೇರೆ ಬೇರೆ ರೀತಿಯಲ್ಲಿ ನಾವು ನಗಬಹುದು. ತುಂಬಾ ಅದರಿಂದ ನಗಡ್ತಾ ಇದ್ದೇವೆ. ಆ ಬೇರೆ ಬೇರೆ ಶೈಲಿಗಳನ್ನು ಈಗ ಸರ್ ತೋರಿಸ್ತಾರೆ. ಯಾವ ಇನ್ನದ ಹೈಕೆ ಏನಲ್ಲ ಉದನ್ನ
ಪ್ರೈಸು ಬಾಬಾ ಎಸ್ ಒನಸ್ ಮಾತಾಂಡು ಬಾವಾ ಇತ್ತೆ ಅದೊಂದು ಚಿಂತನೆ ಮಂತೆ ನನಗೆ ನನ್ನ ಲೈಫ್ ಒಂದು ಕಷ್ಟ ಮುಂದು ಮಾತ ಕುಲ್ಲೊಂತೇರು ಬಾವಿಲ ಕುಲ್ಲೊಂತೆಗೆ ಆ ಬಾವಿ ತಗೊಂಡ್ಲಿ ನಾನು ಯತಿ 17 ಅಭಿಮಾನಿ ಹೊರ ಎನ್ನ ಕಾರ್ ಸರಿ ಅವತಾರದು ಎಸ್ ಡೇ ರಡ್ಡಿ ಮುಗಿಂಡು ಈ ಲಾಗ್ನ ಇದೆ ಎಂಡ ಅನ್ಪಡಿಲ್ಲ ಇನ್ನಿದ ಮಂಡ ನಮ್ಮಕ್ಕೆ ಕಪ್ಪು ಕಪ್ಪು ತೋಜಂದಿಲ್ಲ ಇಜ್ಜಿ ಬುಲ್ ತೋಜಿರುತ್ತೆ ದಾಂಜಿ ಕಪ್ಪು ತೋಜಂದಿಲ್ಲ ತುಕ ಏ ಇದಕ್ಕೆ ಕ್ಯಾಮರಾ ಕಪ್ಪು ತೋಜಂದಿತ್ತ ಎಸ್ ಆಯ್ತು ಇಂಥ ಲಾಗ್ನ ಇದೆ ಎಂಡ ಅಂತಲ್ಲ ದಾದ ಮಂಡ ಇನ್ನಿತಾವು ಒಂಜಿ ಕಂಬ್ಳಾಗ ಹೋಯ ಬೊಕೊಂಜಿ ನಮ್ಮಕ್ಕೆ ಇಂದಿತ್ತು ನಾವು ಸಮಾಧಾನ ಅನ್ಪೇರೆ ಎಲ್ಲ ನಮಗೆ ಅಡಿಗೆದ ಒಂದುಂಡು ಅಡಿಗೆದ ಅಂಚೆ ಒಂಜೊಂಜಿ ತಿಕ್ಕು ನಿಂಜ ಜಾಲಿ ಆಪುಂಡು ಮಸ್ತ್ ಜಾಲಿ ಆತು ನಿನ್ನೆ ಅಂತೂ ಆರು ವಾಣಿತ ಒಂಜಿ ಸರ್ಬತ್ ಇತ್ತೀರು ಆರ ಪುದರ್ ಹೊತ್ತಿಜೆ ನಾಂಡ ಜಾಲಿ ಆತುಂಡು ಆರ್ನ ಗೇಮ್ಸ್ ಮಾತ ಇಂಚನೆ NSS ಕ್ಯಾಂಪ್ ಹೋಲಿತ್ತಿನಲ್ಲಿ ನಿಂಕ್ಲು ಬುಡೋಡ್ಚಿ ಬೊಕ ಎಂಕ್ಲ ಶಾಲೆ ಅಂತೂ ಎಡ್ಡೆ ಇಂಚನೆ ಅಲ್ಪ ಅಲ್ಪ ಮಂತೊಂದಿಪ್ಪೇರು ತುಕ ನಮ್ಮಂಜಿ ಮೂಲವರಿ ಪೊಸತ್ತೋರಿ ಉಲ್ಲಿ ಆಯ್ನ ಪುದರ್ ಗೊತ್ತು ಯಾನೊಟ್ಟಿಗೆ ಕಪ್ಪುದೇ ಐತೆ ಅಯ್ಯ ಭಾರಿ ಜೋರುಲ್ಲಿ ನಿಮಗೆ ಚೂರು ಪಾಪ ಅದಮ್ಮ ಈ ಪಾಪದ ಈ ಪಾಪ ಬುಕ್ಕರಿ ಜೋರು ಓಕೆ ಗಾಯ್ಸ್ ಈ ಲಾಗ್ ನೀಡೇನು ಬಂತು ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್ ಸಿ ಡ್ರೀಮ್ ನೆಕ್ಸ್ಟ್ ಲಾಗ್ ತಿಕ್ ಬೈ ಡೇ ಟು ಎಂಡ್ ಅಪ್ ಬೈ ಬೈ ಟೇಕ್ ಕೇರ್